₹500 ಚಿಲ್ಲರೆ ಇಲ್ಲ ಎಂಬ ವಿಷಯಕ್ಕೆ ಮೆಡಿಕಲ್ ಶಾಪ್ ಒಂದರಲ್ಲಿ ಜಗಳವಾಗಿದ್ದು, ಗ್ರಾಹಕಿ ಯಾಸ್ಮಿನ್ ಅವರು ಲಕ್ಷ್ಮಿ ಎಂಬ ಯುವತಿಯ ಮೇಲೆ ಹಲ್ಲೆ ಮಾಡಿದ ಘಟನೆ ನಡೆದಿದೆ. ಕುಂದಾಪುರ ತಾಲೂಕಿನ ಮಾವಿನಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ. ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾಕೆ ಲಕ್ಷ್ಮಿ ಎಂಬಾಕೆ ಫೋನ್ ಪೇ ಮಾಡಲು ಹೇಳಿದ್ದಕ್ಕೆ ಏಕಾಏಕಿ ಯಾಸ್ಮಿನ್ ಎಂಬುವರು ಹಲ್ಲೆ ನಡೆಸಿದ್ದಾರೆ. ಬೇರೆ ಅಂಗಡಿಯಿಂದ ಚಿಲ್ಲರೆ ತರುವಂತೆ ಹೇಳಿ ಹಲ್ಲೆ ನಡೆಸಲಾಗಿದೆ. ಜಗಳದ ವಿಡಿಯೋ ಮತ್ತು ಆಡಿಯೋ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಯಾಸ್ಮಿನ್ ಅವರು ನಿಂದಿಸಿ ಹಲ್ಲೆ ಮಾಡಿರುವ ಬಗ್ಗೆ ಲಕ್ಷ್ಮಿ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ದಲಿತ ಯುವತಿಯ ಮೇಲೆ ನಡೆದ ಹಲ್ಲೆಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಲಕ್ಷ್ಮಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಜಾತಿ ನಿಂದನೆ, ದಲಿತ ದೌರ್ಜನ್ಯ, ಹಲ್ಲೆ ಪ್ರಕರಣ ದಾಖಲಾಗಿದೆ. ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಅವರ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಡಿವೈಎಸ್ಪಿ ಪ್ರಕರಣದ ಕುರಿತು ತನಿಖೆ ಮಾಡುತ್ತಾರೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಸ್ಪಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು SC/ST ಅಟ್ರಾಸಿಟೀಸ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ನೊಂದ ವ್ಯಕ್ತಿ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇರುವಾಗ, ಹೆಲ್ತ್ ಕೇರ್ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಾ ಇರುವಾಗ ಇದರಲ್ಲಿ ಆರೋಪಿಯಾಗಿರುವಂಥ ಯಾಸ್ಮಿನ್ ಎಂಬವರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದೇ ರೀತಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮೇಲೆ FIR ನಿನ್ನೆ ದಾಖಲಾಗಿದೆ. ಈ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ. ಅದೇ ರೀತಿ ನೊಂದ ವ್ಯಕ್ತಿಗಳೊಟ್ಟಿಗೆ ನಾನು ಮಾತಾಡಿದ್ದೇನೆ. ಈ ಪ್ರಕರಣದಲ್ಲಿ ಇವತ್ತು ಆರೋಪಿಯಾಗಿರುವಂಥ ಯಾಸ್ಮಿನ್ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಘಟನೆ ಹಿನ್ನೆಲೆಯಲ್ಲಿ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಭೇಟಿ ನೀಡಿ ಲಕ್ಷ್ಮಿ ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. 24 ಗಂಟೆಗಳೊಳಗೆ ಆರೋಪಿಯನ್ನ ಬಂಧಿಸಬೇಕು, ಕ್ರಮ ಆಗದಿದ್ದರೆ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಗುರುರಾಜ್ ಗಂಟಿಹೊಳೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆ ಹೆಣ್ಣಿಗೆ ನಮ್ಮನೆ ನಂಬದಿಗೆ ನೀ ಅಂತ ಹಾರತಮ್ಮಂತ ಶಬ್ದ ನಿಂಗೆ ಅಂತ ಅಷ್ಟಪ್ಪ ಅನ್ಕೊಂಡು ಒಂದು ದುಡಿತ ಮಗಿಗೆ ಮರ್ಯಾದೆ ಇದಷ್ಟು ಬೇರೆ ಯಾರಿಗೂ ಇಲ್ಲ. ಅವಳಿಗೆ ಮರ್ಯಾದೆ ಮೇಲೆ ಅಪಾಯಮ್ಮನಿಗೋಸ್ಕರ ದುಡ್ಡು ಕೆಲಸ ಮಾಡೋದು. ಸೊ ಇದು ಅನ್ಯಾಯ ಇದೆ. ನಾವು ಅವಳಿಗೂ ಅದಕ್ಕೆ ಮರಿ ನಮಗೆ ನಾವು ರಾಜಕೀಯದವರು ಬಂದು ರಾಜಕೀಯ ಮಾಡೋಕೆ ಬಂದಿದ್ದೆ, ನಿನಗೆ ಅನ್ಯಾಯ ಅದಕ್ಕೆ